ಸೊಲ್ಮೇಲು ನಮ್ಮ ಕುಡ್ಲ ತೆಳುವಾರ್ತೆಲು ಸಹಕಾರಿ ಆಂದೋಲನ ನನಲಾತ್ ಗಟ್ಟಿ ಮಲ್ಪೊಡು ಅವಿಡ್ದು ದೇಶದ ಪಣವು ಸ್ಥಿತಿಗತಿನ ಗಟ್ಟಿ ಮಲ್ಪೊಡಾತನೆಂದು ರಾಜ್ಯದ ಸಹಕಾರ ಮಂತ್ರಿ ಕೆಎನ್ ರಾಜಣ್ಣ ಪಂತೇರು ಕುಡ್ಲಡ ಅಖಿಲ ಭಾರತ ಎಲ್ಪನೇ ವರ್ಷದ ಸಹಕಾರಿ ಸಪ್ತಾಹದ ರಾಜ್ಯ ಮಟ್ಟದ ಕಾರ್ಯಕ್ರಮ ಉದೀಪನ ಮಲ್ತದ ಅರ್ಪಾತೇರಿಯರು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಬೆಂಗಳೂರು ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಕುಡ್ಲದ ಒಟ್ಟು ಸೇರಿಗಡೆ ಎಲ್ಪನೇ ವರ್ಷದ ಅಖಿಲ ಭಾರತ ಸಹಕಾರ ಸಪ್ತಾಹದ ರಾಜ್ಯ ಮಟ್ಟದ ಕಾರ್ಯಕ್ರಮ ಶನಿವಾರ ಕುಡ್ಲದ ಉರ್ವ ಮಾರ್ಕೆಟ್ ಮೈದಾನಡು ನಡೆತಂಡು ಕಾರ್ಯಕ್ರಮದ ದುಂಬತ್ತ ಕುಡ್ಲದ ಕೇಂದ್ರ ಸಹಕಾರಿ ಬ್ಯಾಂಕ್ ದಲ್ಪಡೆದು ಮೈದಾನಗೂ ಸಹಕಾರ ಜಾಥಾ ನಡೆತಂಡು ಉದ್ದೀಪನಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕರು ದೇವಿಪ್ರಸಾದ್ ಶೆಟ್ಟಿ ಮಾತೆರೆಲ್ಲ ಎದುಕೊಂಡಿರು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಲ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರುಕಾರ್ಯರು ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಗುರುಕಾರ್ಮೇಡು ರಾಜ್ಯದ ಸಹಕಾರ ಮಂತ್ರಿ ಕೆಎನ್ ರಾಜಣ್ಣ ಕಾರ್ಯಕ್ರಮ ಉದ್ದೀಪನ ಮಾಡ್ತಾರೆ. ಸಹಕಾರಿ ಕ್ಷೇತ್ರದ ಮಂತ್ರಿ ರಾಜಣ್ಣ ಬೊಕ್ಕ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರನ ಸಾಧನೆಯನ್ನು ಗುರುತು ಮಲ್ತದು ಬಿನ್ನೇರ್ನ ಒಟ್ಟು ಸೇರಿಗೆಡು ಸಂಬಂಧ ಮರ್ಯಾದೆ ಮಲ್ತೇರು. ಕರ್ನಾಟಕ ರಾಜ್ಯ ವಿಧಾನಸಭೆತ ಗುರ್ಕಾರ್ಯರು ಯುಟಿ ಖಾದರ್ ಪಾತಿರ್ದು ದಕ್ಷಿಣ ಕನ್ನಡ ಜಿಲ್ಲೆಗೆ ಒವ್ವೇ ಜವಾಬ್ದಾರಿನ ಕೊರ್ನಾಗ ಐನ ಪ್ರಾಮಾಣಿಕವಾದ ಜವಾಬ್ದಾರಿಡು ಮಲ್ಪೊಂಡು ಗ್ರಾಮೀಣ ಮಟ್ಟುಡು 10 ಕೈ ಸೇರ್ದು ಜನಕ್ಲೆಗ್ ಬೋಡಾಯಿನ ಕಾರ್ಯಕ್ರಮ ಮಲ್ತಂಡ ಸಹಕಾರಿ ಕ್ಷೇತ್ರ ಬುಲೇರೆ ಸಾಧ್ಯ ಕಮರ್ಷಿಯಲ್ ಬ್ಯಾಂಕ್ಲು ಜನಕ್ಲಿನ ಕಿಸಿತುವುದು ಲೋನ್ ಕೊರಂಡ ಜನಕ್ಲಿನ ಮೋನೆ ತೂದು ಕೊರ್ಪುನ ಬ್ಯಾಂಕ್ ಇತ್ತಂಡ ಅವು ಸಹಕಾರಿ ಬ್ಯಾಂಕ್ಲು ಒಂದು ಬಂಡೇರು. ಬಹುಶಃ ಇವತ್ತು ನಾನು ಯಾವಾಗಲೂ ಮಾತು ಹೇಳ್ತಾ ಇದ್ದೆ, ಯಾವೊಂದು ಕಾಲಘಟ್ಟದಲ್ಲಿ ಯಾಕೆಂತ ಹೇಳಿದ್ರೆ ಯಾವೊಂದು ಕಾಲಘಟ್ಟದಲ್ಲಿ ಯಾಕೆ ಇವತ್ತು ಸಹಕಾರಿ ಕ್ಷೇತ್ರ ಪ್ರಾರಂಭ ಆಗ್ತದೆ, ಬಹಳ ಹಿಂದಿನಿಂದಲೂ ಕೂಡ ಇವತ್ತು ಪ್ರಾರಂಭ ಆಗಿದೆ. ಜನಸಾಮಾನ್ಯರನ್ನು ಸೇರಿಸಿಕೊಂಡು ಜನರಿಗೆ ಬೇಕಾಗುವಂತಹ ಯೋಜನೆ ಹಮ್ಮಿಕೊಂಡು ಅದಕ್ಕೆ ಬೇಕಾಗುವಂತಹ ಆರ್ಥಿಕವಾದ ಸಹಾಯ ಕೊಡುವಂತಹ ದೂರದರ್ಶಿತ್ವದ ಕಾರ್ಯಕ್ರಮ ಆಗಿದೆ ಅಂತ ಹೇಳಲಿಕ್ಕೆ ಇಚ್ಛಿಸುವಂಥದ್ದು. ನಮ್ಮಲ್ಲಿ ಬಹಳಷ್ಟು ನ್ಯಾಷನಲೈಸೇಷನ್ ಬ್ಯಾಂಕ್ ಇದೆ, ನ್ಯಾಷನಲೈಸ್ ಮತ್ತು ಕಮರ್ಷಿಯಲ್ ಬ್ಯಾಂಕ್ ಅವರು ಕೂಡ ಸೇವೆಯನ್ನು ಇವತ್ತು ಮಾಡಿದ್ದಾರೆ. ಇವತ್ತು ಒಂದೇ ವ್ಯತ್ಯಾಸ, ಇವತ್ತು ಸಹಕಾರಿ ಬ್ಯಾಂಕ್ ಮತ್ತು ನ್ಯಾಷನಲೈಸ್ ಬ್ಯಾಂಕಿಗೆ ಒಂದು ದೊಡ್ಡ ಮಟ್ಟದ ವ್ಯತ್ಯಾಸ ಯಾವುದಂತ ಹೇಳಿದರೆ, ನ್ಯಾಷನಲೈಸ್ ಮತ್ತು ಕಮರ್ಷಿಯಲ್ ಬ್ಯಾಂಕ್ ಜನರ ಆಸ್ತಿ ಮತ್ತು ಕಿಸೆಯನ್ನು ನೋಡಿ ಲೋನ್ ಕೊಡ್ತೆ ಹೊರತು ಜನರ ಮುಖವನ್ನು ನೋಡಿ ಕೊಡುವಂತ ಲೋನ್ ಇದ್ರೆ ಅದು ಸಹಕಾರಿ ಲೋನ್ ಅಂತ ಮಾತ್ರ ಹೇಳಿಕೆ ನಾನು ಇವತ್ತು ಬಯಸುವಂತದ್ದು. ನಂದಿನಿದ ಹೊಸ ಉತ್ಪತ್ತಿಲು ಈ ಪೊರ್ತುಡು ಬಿಡುಗಡೆ ಅಂಡ್ ಅಂಚನೆ ಕರಾವಳಿ ಸಹಕಾರಿ ಪತ್ರಿಕೆದ ವಿಶೇಷ ಸಂಚಿನ ಬಿಡುಗಡೆ ಮಲ್ತೀರು. ಮಂತ್ರಿ ಕೆಎನ್ ರಾಜಣ್ಣ ಪಾತಿರ್ದು ಜಾತ್ಯತೀತವಾದ ಪಕ್ಷಾತೀತವಾದ ನಮ್ಮ ಜನಕ್ಲಿನ ಅಗತ್ಯಲೆಗೆ ಗುಮನ ಕೊರಂಡ ಸಹಕಾರ ಕ್ಷೇತ್ರವು ಗೌರವ ಅರ್ಪುಂಡು ಕಾಸಬುಕ ಜಾತಿ ತೂವಂದ ಕೆಲಸ ಮಲ್ತನಾಯ ತಾನು ಸಹಕಾರಿನ ಯುಗಕ್ಷೇಮ ತೂವನೆರೆ ಎಂಕ್ಲು ತಯಾರುಲ್ಲ ಸಹಕಾರಿ ಆಂದೋಲನನು ನಮ್ಮ ನನಲಾತ್ ಗಟ್ಟಿ ಮಲ್ಪೊಡಾತಂಡು ಅವೆಡ್ದು ದೇಶದ ಆರ್ಥಿಕತೆಯನ್ನು ಗಟ್ಟಿ ಮಲ್ಪೊಡಾತನಂದು ಪಂಡೇರು. ಈ ಭಾಗದಲ್ಲಿ ನಾನಿಲ್ಲಿ ನೋಡಿದಾಗ ನನಗೆ ಸಂತೋಷ, ಮಧ್ಯ ವಯಸ್ಕರು ಯುವಕರು ಕೂಡ ಭಾಗಿಯಾಗಿದ್ದು. ಇನ್ನು ಕೆಲವು ಜಿಲ್ಲೆಗಳಲ್ಲಿ ಹೊಸ ಯುವಕರು ನ್ಯೂ ಬ್ಲಡ್ ಅಂತ ನಾವು ಕರಿತೇವೆ, ಅವರ ಒಂದು ಸಹಕಾರಿ ಆಂದೋಲನದಲ್ಲಿ ಅವರು ತೊಡಗಿಸ್ಕೊಳ್ತಕ್ಕಂಥದ್ದು ಇವತ್ತು ಕಡಿಮೆ ಆಗಿದೆ. ಈ ಸಹಕಾರಿ ಆಂದೋಲನದಲ್ಲಿ ಹೆಚ್ಚು ಹೆಚ್ಚು ಸಹಭಾಗಿತ್ವ ಯುವಕರು ಕೂಡ ಆಗಬೇಕು. ಜೊತೆಯಲ್ಲಿ ಮಹಿಳೆಯರು ಕೂಡ ಹೆಚ್ಚು ಹೆಚ್ಚು ಜನ ಈ ಒಂದು ಸಹಕಾರಿ ಆಂದೋಲನದಲ್ಲಿ ತೊಡಗಿಸ್ಕೊಂಡು ಇಲ್ಲಿ ಸಹಕಾರಿ ಆಂದೋಲನದಲ್ಲಿ ಬರ್ತಕ್ಕಂಥ ಅನುಕೂಲಗಳನ್ನ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ಮಾಡುವ ಅಗತ್ಯತೆ ಇದೆ. ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಬೆಂಗಳೂರದ ಗುರುಕಾರ್ಯರು ಅಂಚನೆ ದುಂಬುದ ಮಂತ್ರಿ ಜಿಟಿ ದೇವೇಗೌಡ ಸಹಕಾರ ಸಪ್ತಾಹದ ಕಾರ್ಯಕ್ರಮವನ್ನು ಉದ್ದೇಶಿಸಿದ ಪಾತಿರಿಯರು. ಸಹಕಾರಿ ರತ್ನ ಪ್ರಶಸ್ತಿಯನ್ನು ಕೊಡುವುದರ ಮುಖಾಂತರ ಅವರೆಲ್ಲ ಸಾಧನೆಯನ್ನು ಗುರುತಿಸಿದ್ದಾರೆ. ಅಂತ ಸಹಕಾರ ರತ್ನ ಪಡೆದವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.
ಸ್ವಸಹಾಯ ಸಂಘದವರಿಗೆ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ. ಒಳ್ಳೆಯ ಕಾರ್ಯ ಮಾಡಿರುವಂತಹ ನಿಮ್ಮ ಕಾರ್ಯಗಳಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ, ಈ ಜಿಲ್ಲೆಯ ಸಹಕಾರಿ ರಂಗವನ್ನು ಅದ್ಭುತವಾಗಿ ಬೆಳೆಸಿರುವ ವಾರಣಾಸಿಯಂತಹ ಮೊಳಹಳ್ಳಿ ಶಿವರಾಯರಂತಹ ಹಾಕಿರ್ತಕ್ಕಂತಹ ಕೊಂಕೋಡಿಯವರಂತಹ ಹಾಕಿದಿರುವಂತಹ ಹೆಜ್ಜೆಯನ್ನು ಮುನ್ನಡೆಸಿ ಅದಕ್ಕೆ ತನ್ನದೇ ಆಗಿರ್ತಕ್ಕಂತಹ ಒಂದು ದೃಷ್ಟಿ ಮತ್ತು ಸಂಕಲ್ಪಗಳನ್ನು ಕೊಟ್ಟಿರ್ತಕ್ಕಂಥ MN ರಾಜೇಂದ್ರ ಕುಮಾರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಇವತ್ತು ಯಶಸ್ವಿಯಾಗಿರ್ತಕ್ಕಂತಹ ಸಹಕಾರಿ ಚಳವಳಿಯ ಈ ಸಪ್ತಾಹ ನಡೆದಿದೆ. ಅದಕ್ಕೆ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಗುರ್ಕಾರ್ಮಿದ ಭಾಷಣ ಮಲ್ತದು ಪೊರ್ಲಗಂಟದ ಕಾರ್ಯಕ್ರಮ ಮಲ್ತದು ನಮ್ಮ ಜಿಲ್ಲೆ ಸಹಕಾರ ಕ್ಷೇತ್ರದ ಮರ್ಯಾದಿನ ಒರಿಪಾದ ಕೊರ್ನ ಮಾತ್ರೆಗಳ ಮೆಚ್ಚುಗೆ ತೆರಿಪಾವೆ ಅಭಿವೃದ್ಧಿ ಆವಡನಾಂಡ ಅವು ಸಹಕಾರ ಸಂಗ್ರೋಳದು ಮಾತ್ರ ಸಾಧ್ಯ ಅಂದು ಮಾತೆರ್ಲ ತೆರಿಯೊಂದಿರು ಸಮಾಜಡು ಅಕೇರಿದ ರೈತಗಳ ಅಭಿವೃದ್ಧಿ ಆವಡನಾಂಡ ಸಹಕಾರ ಕ್ಷೇತ್ರಡು ಸಾಧ್ಯ ಅಂದು ಕೇಂದ್ರ ಸರ್ಕಾರಲ ತೆರಿಯೊಂದು ಸಹಕಾರಿ ಇಲಾಖೆ ಮಲ್ತದಂಡು ಸಹಕಾರಿ ಕ್ಷೇತ್ರದಾದು ಪೊಂಜನಕ್ಲ ಸ್ವಂತ ಕಾರಡ ಒಂತುನಂಚ ಆತನಂದು ಪೊಂಜನಕ್ಲ ತೆರಿಯೊಂದಿರಂದು ರಾಜೇಂದ್ರ ಕುಮಾರ್ ಪಂಡಿರು. ಜನರ ಮನಸ್ಸಿನಲ್ಲಿ ಸಹಕಾರಿ ಕ್ಷೇತ್ರ ಯಾವ ರೀತಿಯಲ್ಲಿ ಕೆಲಸ ಮಾಡ್ತದೆ ಅನ್ನುವಂತ ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡುವಂತ ಸಮಯ ಇದಾಗಿದೆ. ಎಲ್ಲರೂ ಮಾತಾಡಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ಯಾವುದೇ ಒಂದು ಅಭಿವೃದ್ಧಿ ಆಗಬೇಕಾಗಿದ್ರೆ ಅದು ಸಹಕಾರಿ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಅನ್ನೋದನ್ನು ಕಂಡುಕೊಂಡಿದ್ದಾರೆ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಕೂಡ ಸಹಕಾರದ ವಿಷಯ ರಾಜ್ಯದ ವಿಷಯವಾಗಿದ್ರೂ ಕೂಡ ಕೇಂದ್ರ ಸರ್ಕಾರ ಕಂಡುಕೊಂಡಿದೆ. ದೇಶದ ಕಟ್ಟಕಡೆಯ ಒಬ್ಬ ರೈತನ ಅಭಿವೃದ್ಧಿ ಆಗಬೇಕಾಗಿದ್ರೆ ಅದು ಸಹಕಾರಿ ಕ್ಷೇತ್ರದಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನು ಕೇಂದ್ರ ಸರ್ಕಾರ ಮನಗೊಂಡು ಕೇಂದ್ರದಲ್ಲಿಯೂ ಕೂಡ ಒಂದು ಸಹಕಾರ ಇಲಾಖೆಯನ್ನು ಪ್ರಾರಂಭ ಮಾಡಿ ಅದರ ಮೊದಲ ಸಹಕಾರ ಸಚಿವರಾಗಿ ಅಮಿತ್ ಶಾ ಅವರು ಅಧಿಕಾರ ವಹಿಸಿಕೊಂಡಿದ್ದಾರೆ. ದಕ್ಷಿಣ ಕನ್ನಡ ಬೊಕ್ಕ ಉಡುಪಿ ಜಿಲ್ಲೆದ ಭಾರಿಯಡ್ಡೆ ಸಹಕಾರಿ ಸಂಘೊಲೆಗು ಬೊಕ್ಕ ನವೋದಯ ಸ್ವಸಹಾಯ ಸಂಘೊಲೆಗು ಸಮ್ಮಾನದ ಮರ್ಯಾದೆ ಮಲ್ತಿರು. ಉಡುಪಿ ಶಾಸಕರು ಯಶಪಾಲ್ ಎ ಸುವರ್ಣ, ಶಾಸಕರು ವೇದವ್ಯಾಸ್ ಕಾಮತ್, ಮೇಯರ್ ಸುಧೀರ್ ಶೆಟ್ಟಿ, ದುಂಬುದ ಮಂತ್ರಿ ಅಭಯಚಂದ್ರ ಜೈನ್, KMF ಕುಡ್ಲದ ಗುರ್ಕಾರ್ಯರು KP ಸುಚರಿತಾ ಶೆಟ್ಟಿ, ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಗುರ್ಕಾರ್ಯರು ಜಯಕರ ಶೆಟ್ಟಿ ಇಂದ್ರಾಳಿ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಗುರ್ಕಾರ್ಯರು ಪ್ರಸಾದ್ ಕೌಶಲ್ ಶೆಟ್ಟಿ, ಮಹಾಮಂಡಲ ವ್ಯವಸ್ಥಾಪಕ ನಿರ್ದೇಶಕರು KS ನವೀನ್, ಮಾರಾಟ ಮಹಾಮಂಡಲದ ವ್ಯವಸ್ಥಾಪಕ ನಿರ್ದೇಶಕರು R ಶ್ರೀಧರ್, ರಿಜಿಸ್ಟ್ರಾರ್ ಅಡಿಷನಲ್ ಲಿಂಗರಾಜು, ಸ್ಕ್ಯಾಟ್ಸ್ದ ರವೀಂದ್ರ ಕಂಬಳಿ, ರೋಹನ್ ಕಾರ್ಪೊರೇಷನ್ದ ರೋಹನ್ ಮೊಂತೆರೋ, ದುಂಬುದ ಶಾಸಕರು ಪದ್ಮನಾಭ ಕೊಟ್ಟಾರಿ, ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಒತ್ತು ಗುರ್ಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ, ಮುಖ್ಯ ಕಾರ್ಯತೂವರ್ಣ ಅಧಿಕಾರಿ ಗೋಪಾಲಕೃಷ್ಣ ಭಟ್ ಬೊಕ್ಕ ಮಾತಾ ನಿರ್ದೇಶಕರು ಪಾಲ್ದೊಂಡಿರು. ಪ್ರಸಾದ್ ಕೌಶಲ್ ಶೆಟ್ಟಿ ಸೊಲ್ಮೆ ಸಂದಾಯರು. ಗಂಗೂಳಿದ 11 ಓಡ ಪೊತ್ತುನ ಜಾಗೆಗೂ ಶುಕ್ರವಾರ ಉಡುಪಿ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪೋದು ಮೀನುಗಾರಿಕೆ ಬಂದರ್ ಇಲಾಖೆ ಅಧಿಕಾರಿಗಳ ಪಾತ್ರಕತೆ ನಡಪಾದೇರು. ಇಂಚಿಪ ಉಡಿಪು ಗಂಗೊಳ್ಳಿಡು ಮೀನುಗಾರಿಕೆದ ಓಡಲಿಗೆ ಸೂಪತ್ತದು 11 ಯಂತ್ರ ಓಡಲು ಪೊತ್ತದು ಪೋದು 14 ಕೋಟಿ ರೂಪಾಯಿ ವೆಚ್ಚ ನಷ್ಟ ಆದಿತ್ತುಂಡು. ಶುಕ್ರವಾರ ಉಡುಪಿ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಜಾಗೆಗೆ ಪೋದು ಮೀನುಗಾರಿಕಾ ಬಂದರ್ ಇಲಾಖೆ ಅಧಿಕಾರಿಗಳ ಪಾತ್ರಕತೆ ನಡಪಾಯರು. ಮೀನುಗಾರಿಕೆ ದಕ್ಕಲು ಈ ಪೊರ್ತುಡು ಮಂತ್ರಿಯರಿಗೆ ವಿವರ ಕೊರಿಯರು. ನಷ್ಟದ ಬಗೆಟ್ ಪಿಂದುನ್ನ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೇಗ ಪರಿಹಾರ ಕುರುಪಿನ ಬಗೆಟ್ ಭರವಸೆ ಕೊರಿಯರು. ಏನೇನು ಸಾಧ್ಯ ಇದೆಯೋ ನಿಮಗೆ ಮತ್ತೆ ಅಂದ್ರೆ ನಿಮ್ಮ ಪುನರ್ಜೀವನ ಇದನ್ನ ಮಾಡ್ಕೊಳ್ಳೋಕ್ಕೆ ಬಿಸ್ನೆಸ್ ಏನೇನು ಬೇಕೋ ಅದನ್ನ ನಾನು ಪ್ರಯತ್ನ ಮಾಡಿ ಪರ್ನ ಪೋರ್ಸುಡು ಕುಡ್ಡದ ಕೊಟ್ಟಾರ ಕೈತಲ್ದ ಬಾರ್ ಒಂಜೆಟು ಜವನೀರು ಪೆಟ್ಟು ಪಾಡೋನ ಸಂಗತಿ ವರದಿ ಆತಂಡು ಆತನ ನಡುಟು ನಡತಿನ ಒಯ್ತ ಪತ್ತ CCTV ಕ್ಯಾಮರಾಡು ತೋಜಿದೆ. ಕೊಟ್ಟಾರ ಕೈತಲ್ದ ಬಾರದ ಉಲಯ ಅಶೋಕ್ ಪೂಜಾರಿ ಪನ್ಪುನ ಒರಿಯಗ್ ಬಿಯರ್ ಬೊಕ್ಕ ಸೋಡಾ ಕುಪ್ಪಿಡು ಭಾರಿ ಪೆಟ್ಟು ಪಾಡದೇರು. ಅನೂಪ್ ಬೊಕ್ಕ ರೀತು ಪನ್ಪುನ ಇರುವೆರಿನ ನಡುಟು ಪಾತಿರದ ಓದಂಟು ನಡತದಂಡು. ಈ ಪೊರ್ತುಡು ಅಕ್ಲೆನ ನಡುಕು ಬತ್ತಿನ ಅಶೋಕ್ ನಮಿತ್ ರೀತು ಬೊಕ್ಕ ವಿಶ್ವ ಪನ್ಪುನಗಳು ಕೌಂಟರ್ ಡಿಕ್ತಿನ ಬಿಯರ್ ಬೊಕ್ಕ ಸೋಡಾ ಕುಪ್ಪಿಲಿಡು ತರ್ರೆ ಮೋನೆ ಬೆರಿಕ್ ಸಮ ಹಾಕದೇರು. ಎಲ್ಲಿಯ ವಿಷಯಡು ತಡಿತೊಂದು ಒರಿಯಕ್ಕೊರಿ ಪೆಟ್ಟು ಪಾಡೊಂದಿருந்து ಎನ್ನುದಡು. ಚೌಕಿದ ವಿಶ್ವ ಪನ್ಪನಾಯೇ ಸೋಡ ಕುಪ್ಪಿಡು ಪೆಟ್ಟು ಪಾಡದೆ ಬಿಯರ್ ಕುಪ್ಪಿ ಬೊಕ್ಕ ಸೋಡ ಕುಪ್ಪಿ ಚೂರುಡು ತರ್ರೆ ಬೊಕ್ಕ ಮೋನೆ ಗುತ್ತುದು ಕೆರಿಯರ ಪ್ರಯತ್ನ ಮಲ್ತದನ್ನು ದೂರು ಕೊಡ್ದಿತ್ತದು ಪೆಟ್ಟಾಯಿನ ಅಶೋಕ್ ಆಸ್ಪತ್ರೆ ಸೇರ್ದಿರು. ಪೆಟ್ಟು ಪಾಡೋನ್ನ ಸಂಗತಿ ಬಾರದ CCTV ಕ್ಯಾಮರಾಡು ತೋಜಿದಿಂಡು ಒರುವ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದನು.
ಎಮ್ಮೆಕೆರೆ ಮೈದಾನ ಅಭಿವೃದ್ಧಿ ಮಲ್ಪನ ಬಗೆಟ್ ಶನಿವಾರ ರಾಜ್ಯದ ವಿಧಾನಸಭೆತ ಸಭಾಗುರು ಕಾರ್ಯರು ಯುಟಿ ಖಾದರ್ ಮೈದಾನ ಉರಿಪಾಲಿ ಹೋರಾಟ ಸಮಿತಿದ ಕ್ರೀಡಾ ಪಾತ್ರಕತೆ ನಡಪಾದೇರು ಅಂಚದು ನವೆಂಬರ್ 14 ನಡಪಾಯಿರಿತ್ತಿನ ಪ್ರತಿಭಟನೆಯನ್ನು ಸಮಿತಿದಕ್ಲು ಪಿರದೇದಿರು. ಸ್ಮಾರ್ಟ್ ಸಿಟಿ ಯೋಜನೆದಡಿಟ್ಟು ಕುಡ್ಡದ ಎರ್ಮೆಕೆದುಟು ಅಂತಾರಾಷ್ಟ್ರ ಮಟ್ಟದ ನೀಂದುನ ಕೆದುಕಟ್ಟದಿರು ಆಂಡ ಅವಳಿ ಇತ್ತಿನ ಗೊಬ್ಬುದ ಮೈದಾನ ಅಭಿವೃದ್ಧಿ ಮಲ್ತದ ಜೇರು ಸ್ವಿಮ್ಮಿಂಗ್ ಪೂಲ್ಗು ಬರ್ಪುನಕ್ಲೆಗ್ ಗಾಡಿ ಉಂತಾಯರ ಜಾಗೆ ದೆತ್ತದೀಪೇರು ಪನ್ಪುನ ಊರು ದಕ್ಷಿಣ ದೂರುಡದವರ ನವೆಂಬರ್ 14 ಮಲ್ಲಮಟ್ಟದ ಪ್ರತಿಭಟನೆ ನಡಪಾಯರ ಎಮ್ಮೆಕೆರೆ ಮೈದಾನ ಹೋರಾಟ ಸಮಿತಿ ನಿಘಂಟ ಮಲ್ತದ ಇತ್ತಂಡು ಶನಿವಾರ ರಾಜ್ಯ ವಿಧಾನಸಭೆತ ಸಭಾಗುರು ಕಾರ್ಯರು ಯುಟಿ ಖಾದರ್ ಜಾಗೆಗೆ ಬತ್ತದು ಊರುದ ಕ್ರೀಡಾ ಪಾತ್ರಕತೆ ನಡಪಾಯರು ಸ್ಮಾರ್ಟ್ ಸಿಟಿ ಅಧಿಕಾರಿಲು ಬುಕ ಪೊರಂಬಾಟ ಸಮಿತಿದಕ್ಲು ಈ ಪೊರ್ತುರು ಇತ್ತಿರು ಊರುದಕ್ಲೆಗ್ ಗುಮನ ಕೊರಂದೆ ಒವ್ವೇ ಅಭಿವೃದ್ಧಿ ಮಲ್ಪರೆ ಸಾಧ್ಯ ಇಜ್ಜಿ 2 ಕೋಟಿ ರೂಪಾಯಿ ಖರ್ಚಿಡು ಗೊಬ್ಬುದ ಮೈದಾನ ಅಭಿವೃದ್ಧಿ ಮಲ್ತದು ಸಾರ್ವಜನಿಕರಿಗೆ ಬುಡ್ದು ಕೊರ್ಪುಂಡು ಐಕ್ ಬೋರ್ಡೈನ ಮಾರ್ಗುಲೇನು ಮಲ್ಪುಂಡು ಒಂದು ಭರವಸೆ ಕೊರ್ನ ಖಾದರ್ ಬೇತೆ ಬೇತೆ ದೇಶದ ಗೊಬ್ಬುದಕ್ಲು ಬನ್ನಗ ಅಕ್ಲಿಗೆ ಕುಂದು ಆವಂದಂಚ ಎದುಕು ನೋಡೊಂದು ಕೇಂಡೊಂಡಿರು ಮೈದಾನ ಉರಿಪಾಲೆ ಪೊರಂಬಾಟ ಸಮಿತಿದ ಕ್ರೀಡಾ ಪಾತ್ರಕತೆ ನಡಪಾದು ಪ್ರತಿಭಟನೆ ಕೈ ಬುಡ್ಲೆ ಎಂದು ಕೇಂಡೊಂಡಿರು ಹೋರಾಟ ಸಮಿತಿದ ವಕೀಲರು ದಿನಕರ ಶೆಟ್ಟಿ ಮಾಧ್ಯಮದ ಕ್ರೀಡಾ ಪಾತಿರ್ದು 14 ಪ್ರತಿಭಟನೆ ನಡಪಾಯಿರೈತ ಮೈದಾನ ಅಭಿವೃದ್ಧಿ ಮಲ್ಪನ ಬಗೆಟ್ ಸ್ಪೀಕರ್ ಭರವಸೆ ಕೊರ್ನೆಡ್ದವರ ಪ್ರತಿಭಟನೆ ಪಿರದೆಯ್ದ ಅಂದು ಪಂಡೀರು. ಸಿಸ್ಟಮ್ಯಾಟಿಕ್ ಅವರೇ ಮಾಡ್ತಾರೆ. ಬಟ್ ಎವ್ರಿವನ್ ಗೆಟ್ ಅನ್ ಆಪರ್ಚುನಿಟಿ. ಒಬ್ಬರಿಗೆ ಸೀಮಿತವಾಗುವಂಥ ಇಷ್ಟು 24 ಕೋಟಿ ರೂಪಾಯಿ ಖರ್ಚು ಮಾಡಿ ಅದು ಕೆಲವರಿಗೆ ಮಾತ್ರ ಮೀಸಲಿಡುವಂಥ ವಿಚಾರ ಅಲ್ಲ. ನಾವು ಈಗ 1 ಎಕರೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಿದೆ, ಇನ್ನು 2.5 ಎಕರೆ ಇದೆ. ಈ 2.5 ಎಕರೆಯಲ್ಲಿ ನಾವು ಮಿನಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮಾಡ್ತೇವೆ. ಎಲ್ಲ ರೀತಿ ಆಟ ಆಡಲಿಕ್ಕೆ ಎಲ್ಲ ಯುವಕರಿಗೆ ಒಂದು ಸದಾವಕಾಶ ಸಿಕ್ಕುವಂಥದ್ದು. ಅದಕ್ಕೆ ಆ ವ್ಯವಸ್ಥೆಗೆ ಆದಷ್ಟು ಬೇಗ ನಾವು ಚಾಲನೆ ಕೊಡ್ತೇವೆ. ಈಗಾಗಲೇ ಸುಮಾರು 2.5 ಕೋಟಿ ರೂಪಾಯಿ ಅನುದಾನ ಮೀಸಲಿಡಿದೆ. ಮುಂದಿನ ಅಗತ್ಯ ಬಂದದಕ್ಕೆ ಹೆಚ್ಚಿನ ಅನುದಾನ ಕೂಡ ಕೊಡಲಾಗುತ್ತೆ. ಇಲ್ಲ ಅವ್ರಿಗೆ ಬಹುಶಃ ಅವ್ರು ಖಂಡಿತವಾಗಿ ನಮ್ಮ ಮೇಲೆ ಎಲ್ಲರ ಮೇಲೆ ವಿಶ್ವಾಸ ಇದೆ. ನಾವು ಬಹುಶಃ ಇದನ್ನು ಏನು ಹೇಳಿದ್ದೇವ ಇದು ಇಷ್ಟು ದೊಡ್ಡ ಸ್ವಿಮ್ಮಿಂಗ್ ಪೂಲ್ ಕಟ್ಟಿದ್ದೇವೆ, ಇನ್ನು ಈ ಒಂದು ಮಿನಿ ಕಾಂಪ್ಲೆಕ್ಸ್ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಕೂಡ ನಾವು ಖಂಡಿತವಾಗಿ ಕೊಡ್ತೇವೆ. ಅವ್ರಿಗೆ ಕಂಡ ವಿಶ್ವಾಸ ಇದೆ. ಮಾಡಿದ ನಂತರ ಎಮ್ಮೆಕೆರೆ ಇಡೀ ನಮ್ಮ ಕರಾವಳಿ ಪ್ರದೇಶ ಒಂದು ಬೆಂಗಳೂರು 2 ಮಿನಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ನೋಡಿದ್ದೇನೆ. ಅದು ಬಿಟ್ಟರೆ ಒಂದು ಮಾದರಿಯಾದ ಮಿನಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅದು ಎಮ್ಮೆಕೆರೆ ಗ್ರೌಂಡಲ್ಲಿ ನಿರ್ಮಾಣ ಆಗ್ತದೆ. ಅದು ನಿರ್ಮಾಣ ಆಗಲಿಕ್ಕೆಲ್ಲ ಕ್ರಮ ಹೋಗ್ತೇನೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಮ್ಮೆಕೆರೆ ಮೈದಾನದಲ್ಲಿ ಈಜುಕೊಳದ ಉದ್ಘಾಟನೆಗೆ ಈಗಾಗಲೇ ದಿನಾಂಕ ನಿಗದಿಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮೈದಾನದ ಅಭಿವೃದ್ಧಿ ಆಗದೇ ಇರುವುದರಿಂದ ಹೋರಾಟ ಸಮಿತಿಯ ಮೂಲಕ 19ರಂದು ಪ್ರತಿಭಟನೆ ಮಾಡತಕ್ಕಂಥ ಕರೆಯನ್ನು ನೀಡಲಾಗಿತ್ತು. ಈಗ ಮಾನ್ಯ ಲೋಕಲ್ MLA ಅವರು, ಅದೇ ರೀತಿ ಮೇಯರ್ ಅವರು, ಅದೇ ರೀತಿ ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ಇವತ್ತು ಮಾನ್ಯ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಅವರು ನಮ್ಮ ಬೇಡಿಕೆಗೆ ಸ್ಪಂದಿಸಿ ಇವತ್ತು 2 ಕೋಟಿ ವೆಚ್ಚದಲ್ಲಿ ಮೈದಾನದ ಅಭಿವೃದ್ಧಿಯ ಕಾಮಗಾರಿಗೆ 24ರಂದು ಭೂಮಿ ಪೂಜೆ ಮಾಡಲಿಕ್ಕೆ ದಿನಾಂಕ ನಿಗದಿಪಡಿಸಿದ್ದಾರೆ. ಮತ್ತು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ರಾಜೀವ್ರವರು ಈಗಾಗಲೇ ಸಾರ್ವಜನಿಕವಾಗಿ ಇಲ್ಲಿ ಹೇಳಿದ್ದಾರೆ. ಏನಂತ ಹೇಳಿದರೆ ಡಿಸೆಂಬರ್ 6ಕ್ಕೆ ಈಗ ಸಮತಟ್ಟು ಮಾಡ್ತಕ್ಕಂಥ ಕೆಲಸ ಪ್ರಾರಂಭವಾಗಿದೆ. ನಾವು ಡಿಸೆಂಬರ್ 6ಕ್ಕೆ ಇದರ ಅಭಿವೃದ್ಧಿಯ ಕಾರ್ಯವನ್ನು ಮಾಡ್ತೇವೆ ಅಂತಕ್ಕಂಥ ಭರವಸೆ ನೀಡಿದ್ದಾರೆ. ಈ ದೃಷ್ಟಿಯಲ್ಲಿ ನಾವು 19ಕ್ಕೆ ಏನು ಪ್ರತಿಭಟನೆ ಕರೆ ನೀಡಿದ್ದೇವೆ ಅದನ್ನು ನಾವು ಹಿಂದೆ ತಗೊಳ್ತಾ ಇದ್ದೇವೆ. ರಾಜ್ಯ ವಿಧಾನಸಭಾ ಓಟು ಕರೆದು ಕಾಂಗ್ರೆಸ್ ಅಧಿಕಾರ ಪತ್ತದು ಆಜಿ ತಿಂಗಳು ಆಂಡಲ ಎದುರು ಪಕ್ಷದ ನಾಯಕನ ಅಜಪಂದೆ ಬಾಕಿ ಆದಿತ್ತಂಡು ಇತ್ತೆ ಬೆಂಗಳೂರು ಪದ್ಮನಾಭನಗರದ ಶಾಸಕರು ಆರ್ ಅಶೋಕ್ ಎದುರು ಪಕ್ಷದ ನಾಯಕರತ್ತರು. ರಾಜ್ಯ ವಿಧಾನಸಭೆಗೆ ಓಟು ಆದ ಕಾಂಗ್ರೆಸ್ ಪಕ್ಷ ಗೆದ್ದು ಅಧಿಕಾರ ಪತ್ತದ ಆಜಿ ತಿಂಗಳು ಕರಿನಗ ಬಿಜೆಪಿಗೆ ವಿಧಾನಸಭೆ ನಾಯಕ ಬೋಡುಂದಾತಂಡು ಬೆಂಗಳೂರು ಪದ್ಮನಾಭನಗರ ಕ್ಷೇತ್ರದ್ದು 4 ಸರ್ತಿ ಶಾಸಕರಾದ ಪುನಃ ಆರ್ ಅಶೋಕ್ ಎದುರು ಪಕ್ಷದ ನಾಯಕರಾದರು. ಬೆಂಗಳೂರು ಶುಕ್ರವಾರ ನಡತ್ನ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಟ್ ಶಾಸಕರು ಮಾತಾ ಒತ್ತೊಂದು ಹೈಕಮಾಂಡ್ ಆರ್ ಅಶೋಕ್ ಮೇರಿನ ನಾಯಕರಾದ್ದು. ಈ ಬಗೆಟ್ ದುಂಬುದ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅಭಿಪ್ರಾಯ ಕುರಿತು ಭಾರಿ ಅನುಭವ ಒಪ್ಪನ ಅಶೋಕ್ ಕೆರೆನು ಎದುರು ಪಕ್ಷದ ನಾಯಕರಾದ ಮಲ್ತಂದು ಭಾರಿ ಎಡ್ಡೆ ಪ್ರಭಾವದ ಹೋರಾಟದಾರಿನ ಈ ಸ್ಥಾನೋಕನದ ಒಂದೆಡ್ದು ಮಿತ್ತಿಗ್ ಪಕ್ಷ ಶಕ್ತಿ ದಿಂಜಿದು ಬುಲೆದು ನನದ ಓಟುಡು ಗೆಂದದು ಸರ್ಕಾರ ಕಟ್ಟೆರ ಆರ್ ಅಶೋಕ್ ಎದುರು ಪಕ್ಷದ ನಾಯಕ ಆಯ್ನವು ಅನುಕೂಲ ಆಪುಂಡು. ಅಶೋಕ್ ಬೊಕ್ಕ ವಿಜಯೇಂದ್ರ ಮೆಕ್ಲಿನ ಒಟ್ಟುಗು ಪಕ್ಷನು ಅಧಿಕಾರ ಕನೆಯರ ಪ್ರಾಮಾಣಿಕ ಪ್ರಯತ್ನ ಮಲ್ಪುವ ಅಂದು ಪಂಡೇರು. ಪಕ್ಷದ ನನೂರಿ ದುಂಬುದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪಾತೆರ್ದು ಅಶೋಕ್ ಹಿರಿಯ ನಾಯಕರು ಅರೆಗೆ ಮೆಚ್ಚುಗೆ ತೆರಿಪಾವೆ ನಾಯಕ ಪಟ್ಟುಗು ಅರನ ಅಜಪು ಭಾರಿ ಸಂತೋಷ ಉಂಟು ಮಲ್ತದನೆಂದು ಪಂಡೇರು. ಹಿರಿಯ ಶಾಸಕರ ಅಶ್ವತ್ಥ ನಾರಾಯಣ ಹೈಕಮಾಂಡ್ ಬೊಕ್ಕ ವಿಧಾನ ಪರಿಷತ್ ಸದಸ್ಯರು ಆರ್ ಅಶೋಕ್ ಕಿರಿನ ವಿರೋಧದ ಅಂತೆ ಶಾಸಕಾಂಗ ಪಕ್ಷದ ನಾಯಕರಾದ ಮಲ್ತದೇರು ಉವೆ ಅಭಿಪ್ರಾಯ ಎತ್ತುವಸಿದ ಅಂತೆ ಒಗ್ಗಟ್ಟು ಕೆಲಸ ಮಲ್ಪುವ ಆಡಳಿತ ಪಕ್ಷನು ಸಮರ್ಥವಾದ ಎದುರ್ಸಾವ ಅಂದು ಬೊಮ್ಮಾಯಿ ಪಂಡೇರು.
ನನೊಂಜಿ ಮೀಟ್ ಬಿಜೆಪಿ ಶಾಸಕ ಪಕ್ಷದ ಸಭೆಯನ್ನು ಬೆಂಗಳೂರದ ಖಾಸಗಿ ಹೋಟೆಲ್ ದಿದ್ದಿರು ಬಸನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಶಿವರಾಮ್ ಹೆಬ್ಬ, ಎಸ್.ಟಿ. ಸೋಮಶೇಖರ್ ಸಭೆಗೆ ಬರಂದೆ ಸಾರ್ವಜನಿಕವಾದ ಅಸಮಾಧಾನ ತೋಜದಿರು. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಭಾರತ್ ಮಾತಾ ಕಿ, ರಾಜ್ಯಾಧ್ಯಕ್ಷ ಮಾನ್ಯ ಶ್ರೀ ಯಡಿಯೂರಪ್ಪನವರಿಗೆ, ನಮ್ಮ ಹಣಕಾಸಿನ ಸಚಿವೆಯಾಗಿರ್ತಕ್ಕಂಥ ಕೇಂದ್ರದ ಸಚಿವೆಯಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಭಾರತ್ ಮಾತಾ ಕಿ, ರಾಜ್ಯಾಧ್ಯಕ್ಷ ಮಾನ್ಯ ಶ್ರೀ ಯಡಿಯೂರಪ್ಪನವರಿಗೆ, ನಮ್ಮ ಹಣಕಾಸಿನ ಸಚಿವೆಯಾಗಿರ್ತಕ್ಕಂಥ ಕೇಂದ್ರದ ಸಚಿವೆಯಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಗೆ ಭಾರತ್ ಮಾತಾ ಕಿ, ರಾಜ್ಯಾಧ್ಯಕ್ಷ ಜನಸಾಮಾನ್ಯರನ್ನ ಅಭಿವೃದ್ಧಿ ಆವಡ್ನಂಡ ಅವು ವಾಣಿಜ್ಯ ಬ್ಯಾಂಕ್ ಲೆಡ್ದು ಸಾಧ್ಯ ಇಜ್ಜಿ ಸಹಕಾರಿ ಬ್ಯಾಂಕ್ ಲೆಡ್ದು ಸಾಧ್ಯ ಅಂದು ಏನಿನ ಅಮಿತ್ ಶಾ 2 ವರ್ಷ ದುಂಬು ಐಕಾದ ಬೇತನೆ ಇಲಾಖೆ ಮಲ್ತದು ತೂವೊಂದು ಬೈದಿರೆಂದು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಂತೇರು ಬೆದ್ರದ ಎಂಸಿಎಸ್ ಬ್ಯಾಂಕ್ದ ಸಹಕಾರ ಸಪ್ತಾಹ 3 ದಿನದ ಕಾರ್ಯಕ್ರಮ ಪಾಲ್ದೊಂಡೇರು. ಮೂಡುಬಿದಿರೆ ಕೋಆಪರೇಟಿವ್ ಸರ್ವಿಸ್ ಸೊಸೈಟಿ ಲಿಮಿಟೆಡ್ ಎಂಸಿಎಸ್ ಬ್ಯಾಂಕ್ದ ನಿಲೆಟ್ ಬ್ಯಾಂಕ್ದ ಕಲ್ಪವೃಕ್ಷ ಸಭಾಭವನಡು 7ನೇ ವರ್ಷದ ಅಖಿಲ ಭಾರತ ಸಹಕಾರ ಸಪ್ತಾಹ ನಡೆತನುಂಡು. ಸಪ್ತಸಂಧಿ ಸಹಕಾರಿ ಚಿಂತನಾ ಸಾಂಸ್ಕೃತಿಕ ವೈಭವಡು ಗುರುವಾರ 3ನೇ ದಿನದ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ದ ಗುರ್ಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಗುರ್ಕಾರ್ ಮೇಡ್ ನಡೆದನು. ವಿಶೇಷ ಕಾರ್ಯತುವನ್ನ ಅಧಿಕಾರಿ ಚಂದ್ರಶೇಖರ ಎದುಕೊಂದು ಸುರೂತ ಪಾತ್ರ ಪಂಡೇರು. ಇಂಡಿಯನ್ ಆಸ್ಪತ್ರೆದ ಮಾರ್ಕೆಟಿಂಗ್ ಹೆಡ್ ಚೆಂಗಪ್ಪ ಏಡಿ ಬೆಂಗಳೂರು ದಿಕ್ಷುಚ್ಚಿ ಭಾಷಣ ಮಲ್ತದು ಡಿಜಿಟೈಸೇಷನ್ ಬಗೆಟ್ ಮಾಹಿತಿ ಕೊರದು ಸೌಹಾರ್ದತೆಡು ಬೆದ್ರಗ್ ದೇಶೋಡೆ ಮಿತ್ತ ಸ್ಥಾನ ಉಂಡು. 1990 ಸೊನ್ಪೇಟ್ ಐಸಿಐಸಿಐ ಬ್ಯಾಂಕ್ ಸುರೂಕು ಎಟಿಎಂ ಕಾರ್ಡ್ ಮಿಷನ್ ಶುರು ಮಲ್ತಂಡು. ಇತ್ತೆ 80% ಪಣವು ಕಾಸು ವ್ಯವಹಾರ ಇಂಟರ್ನೆಟ್ ನಡಪುಂಡು. ನಮ್ಮ 55% ಮುಟ್ಟುದ ಐಟ 10% ಹಳ್ಳಿ ಕಡೆ ತಕ್ಲ ಅದುಲ್ಲೇರು. ಬೆಂಗಳೂರು ದಂಚಿನ ಕಡೆಟ್ 22,000 ಇಂಟರ್ನೆಟ್ ಫ್ರಾಡ್ ಬರ್ಪುಣೊಂದು ಚೆಂಗಪ್ಪ ಪಂಡೇರು. ಸ್ಕ್ಯಾಮ್ಗಳಾಗ್ತವೆ. ಇದರ ಬಗ್ಗೆ ಒಂದು ಸ್ವಲ್ಪ ನಾವು ಚರ್ಚೆ ಮಾಡಬೇಕು. ಯಾಕಂತ ಹೇಳಿದ್ರೆ ನಾವು ಮುಂದೆ ಈ ಇಂಟರ್ನೆಟ್ನ ವ್ಯವಸ್ಥೆ ಯಾವಾಗ MCS ಬ್ಯಾಂಕಿಗೆ ಬರ್ಬೋದು, ಇನ್ನೊಂದು 1 ವರ್ಷ 2 ವರ್ಷದಲ್ಲಿ ಬರುವಾಗ ನಾವು ಅದಕ್ಕೆ ರೆಡಿ ಆಗಿರಬೇಕು. ಯಾಕಂತ ಹೇಳಿದ್ರೆ ಇಂಟರ್ನೆಟ್ಟನ್ನು ಬಳಸುವುದಲ್ಲ, ಇಂಟರ್ನೆಟ್ಟನ್ನು ಬಳಸಿ ಅದರಿಂದ ಪ್ರಯೋಜನ ಹೇಗೆ ಪಡ್ಕೋಬೇಕು ಅಂತ ನೀವು ತಿಳ್ಕೋಬೇಕು. ಈ ಸ್ಕ್ಯಾಮ್ಗಳು ಬಂದಾಗ ನೀವು ಹಲವಾರು ಸ್ಕ್ಯಾಮ್ಗಳನ್ನು ನೋಡಿರ್ತೀವಿ. ಫೋನ್ ಮಾಡಿ ಸ್ಕ್ಯಾಮ್ ಮಾಡೋದು, ಇದಕ್ಕೆ ಫಿಶಿಂಗ್ ಅಂತ ಹೇಳ್ತೀವಿ. ನಮ್ಮ ಟರ್ಮಲ್ಲಿ ಫಿಶಿಂಗ್ ಅಂತ ಹೇಳ್ತೀವಿ. ಅಂದರೆ ಫೋನ್ ಮಾಡಿ, ನಾನು ಬಾಹುಬಲಿ ಪ್ರಸಾದ್ ಅಂತ ಬ್ಯಾಂಕಿಂದ ಫೋನ್ ಮಾಡ್ತಿದ್ದೇನೆ, ನಿಮ್ಮ ಅಕೌಂಟಿಗೆ ಒಂದು 50,000 ಬಂದಿದೆ, ನೀವು ಒಂದು ಕೆಲಸ ಮಾಡಿ ಒಂದು 25,000 ಹಾಕಿ ಸೇರಿಸಿ 75,000 ಹಾಕ್ತೇನೆ ಅಂತ. ಆಗಿದೆಯಾ ಯಾರಿಗಾದ್ರು? ಹೇಳೋದು ಬೇಡ, ಗೊತ್ತಿದ್ರೆ ಮನಸ್ಸಲ್ಲಿದ್ದರೆ ಆಯಿತು, ಬೇಜಾರಾಗ್ತದೆ ಮನಸ್ಸಲ್ಲಿದ್ದರೆ ಆಯಿತು. ಇದಕ್ಕೆ ಫಿಶಿಂಗ್ ಅಂತ ಹೇಳ್ತೇವೆ. ಇದನ್ನು ನಾರ್ತ್ ಇಂಡಿಯಾದ UP ಭಾಗದ ಬಿಹಾರ ಭಾಗದ ಹುಡುಗರು ಬಹಳ ಜಾಸ್ತಿ ಇದರಲ್ಲಿ ತೊಡಗಿಸಿಕೊಂಡಿದ್ದಾರೆ. ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಗುರ್ಕಾರ್ಮಿದ ಪಾತ್ರ ಪಂಡದು ಭಾರಿ ಹೆಚ್ಚ ವಾಣಿಜ್ಯ ಬ್ಯಾಂಕ್ಲು ಪುಟ್ಟುದನ ಜಿಲ್ಲೆ ಒಂದು ಅಂಡ ಮಾತಾ ಒಂಜೆತ ಒಟ್ಟು ಒಂಜಿ ಸೇರೊಂದುಂಡು. ಸಹಕಾರಿ ಬ್ಯಾಂಕ್ಲು ಬುಲೆವೊಂದುಲ್ಲ ದೇಶದ ಅಭಿವೃದ್ಧಿ ಜನಸಾಮಾನ್ಯರನ ಅಭಿವೃದ್ಧಿ ಆವಡುನಂಡ ಅವು ವಾಣಿಜ್ಯ ಬ್ಯಾಂಕ್ಲೆಡ್ ಸಾಧ್ಯ ಇಜ್ಜಿ ಸಹಕಾರಿ ಬ್ಯಾಂಕ್ಲೆಡ್ ಸಾಧ್ಯ ಅಂದ್ ಎಣ್ಣಿನ ಅಮಿತ್ ಶಾ 2 ವರ್ಷ ದುಂಬು ಐಕಾದ ಬೇತನೆ ಮಂತ್ರಿ ಸ್ಥಾನ ಮಲ್ತದು ಐನ 6 ತೂವೊಂದು ಬೈದೇರು. ಸಾಮಾನ್ಯ ಕೆಲಸದಾಯ ಆದ ಬ್ಯಾಂಕ್ಗೆ ಸೇರ್ನ ತಾನು 55 ವರ್ಷದಿಂದ ಕೆಲಸ ಮಲ್ತೊಂದುಲ್ಲೆ. ಸಿಂಡಿಕೇಟ್ ಬ್ಯಾಂಕ್ ಇಡ್ಲ ಕೆಲಸ ಮಲ್ತದೆಂದು ರಾಜೇಂದ್ರ ಕುಮಾರ್ ಪಂಡೇರು. ನಮ್ಮ ಮೂಡುಬಿದಿರೆ ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕ್ ಅನ್ನು ನೋಡಿದರೆ ಸುಮಾರು 25 ವರ್ಷಗಳಿಂದ 25% ಡಿವಿಡೆಂಟ್ ಅನ್ನು ಕೊಡುವಂತ ಯಾವುದಾದ್ರೂ ವಾಣಿಜ್ಯ ಬ್ಯಾಂಕ್ ಇದ್ರೆ ನನಗೆ ಹೆಸರು ಹೇಳಿ, ಎದ್ದು ನಿಂತು ಚಾಲೆಂಜ್ ಯಾವುದೇ ಇಲ್ಲ. ಅದು ಕೊಡುವುದಿದ್ರೆ ಮೂಡುಬಿದಿರೆ ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕ್ 25 ವರ್ಷದಿಂದ 25% ಡಿವಿಡೆಂಟ್ ಕೊಟ್ಟಿದ್ದಾರೆ. ಎಷ್ಟು ಸದಸ್ಯರಿದ್ದಾರೆ? 12,000 ಸದಸ್ಯರು. ಪ್ರತಿ ಮನೆಯ ಒಬ್ಬ ಸದಸ್ಯನನ್ನು ಇದರ ಕಾರ್ಯವ್ಯಾಪ್ತಿಯಲ್ಲಿರುವಂಥ ಎಲ್ಲ ಜನರನ್ನು ಸದಸ್ಯರನ್ನಾಗಿ ಮಾಡಿದಂಥ ಕೀರ್ತಿ ಮೂಡುಬಿದಿರೆ ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕಿಗಿದೆ. ಉದ್ಯಮ ಕ್ಷೇತ್ರಡು ಮಲ್ಲ ಸಾಧನೆ ಮಲ್ತಿನ ಬ್ಯಾಂಕ್ದ ಹಿರಿಯ ಸದಸ್ಯರೈನ ರತ್ನಾಕರ ಕಾಮತ್, ಪ್ರದೀಪ್ ಕುಮಾರ್, ವಿಜಯ್ ಕುಮಾರ್, ಸ್ಟೀಫನ್ ಪಿಂಟೋ, ಓಸ್ವಾಲ್ಡ್ ಅರುಣ್ ಡಯಾಸ್ ಬೊಕ್ಕ ದಾಮೋದರ ಕಿಣಿ ಮುಕ್ಲೆಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ದಕ್ಷಿಣ ಕನ್ನಡ ಸಹಕಾರಿ ಯೂನಿಯನ್ ಕುಡ್ಲದ ಗುರುಕಾರ್ಯರು ಪ್ರಸಾದ್ ಕೌಶಲ್ ಶೆಟ್ಟಿ, ಮಹಾವೀರ ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲ್ ಡಾಕ್ಟರ್ ರಮೇಶ್ ಭಟ್, ಆಳ್ವಾಸ್ ಪದವಿ ಪೂರ್ವ ಕಾಲೇಜ್ ಪ್ರಿನ್ಸಿಪಾಲ್ ಮೊಹಮ್ಮದ್ ಸದಕತ್ ಮಲ್ಲಬಿನ್ನಿರಾದ ಪಾಲ್ದೊಂಡೇರು. ಎಂಸಿಎಸ್ ಬ್ಯಾಂಕ್ ಗುರುಕಾರ್ಯರು ಎಂ ಬಾಹುಬಲಿ ಪ್ರಸಾದ್, ಮುಖ್ಯ ಕಾರ್ಯತುವನ್ನ ಅಧಿಕಾರಿ ಧರಣೇಂದ್ರ ಕುಮಾರ್ ಕಾರ್ಯಕ್ರಮ ಇಟ್ಟೇರು. ಸಭಾಲೆ ಸಿಡಿದು ಬೊಕ್ಕ ಸಾಂಸ್ಕೃತಿಕ ವೈಭವ ಮೂಡಿದು ಬರ್ತಂಡು.
ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ 4ನೇ ಸಮ್ಮೇಳನ ಕುಡ್ಲದ ಪುರಭವನೋಡು ನವೆಂಬರ್ 21 ದಿವಂದುಂಡು. ಸಂಘದ ರಾಜ್ಯ ಗುರುಕಾರ್ಯರು ಶಿವಾನಂದ ತಗಡೂರು ಸಮ್ಮೇಳನದ ಗುರುಕಾರರಾದ ಪೋಯಿರಿಂದ ಸಂಘದ ಗುರುಕಾರ್ಯರು ಶ್ರೀನಿವಾಸ ನಾಯಕ್ ಇಂದಾಜೆ ಸುದ್ದಿಕೂಟೋಡು ಪಂತೇರು. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನಿಲೆಟ್ 4ನೇ ಜಿಲ್ಲಾ ಸಮ್ಮೇಳನ ನವೆಂಬರ್ 21 ಕುಡ್ಲದ ಪುರಭವನೋಡು ನಡಪೆರೆಯುತ್ತಿದ್ದು ಶುಕ್ರವಾರ ಕುಡ್ಲದ ಪತ್ರಿಕಾ ಭವನೋಡು ಲೆಪ್ಪೋಲೆ ಬಿಡುಗಡೆ ಮಲ್ತೇರು. ಸಂಘದ ಗುರುಕಾರ್ಯರು ಶ್ರೀನಿವಾಸ ನಾಯಕ್ ಇಂದಾಜೆ ಸುದ್ದಿಕೂಟೋಡು ಮಾಹಿತಿ ಕುರಿತು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರುಕಾರ್ಯರು ಶಿವಾನಂದ ತಗಡೂರು ಸಮ್ಮೇಳನದ ಗುರುಕಾರರಾದ ಪೇರು ಆನಿಕಾಂಡೆ 10 ಗಂಟೆಗೆ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ಸಮ್ಮೇಳನ ಉದಿಪನ ಮಲ್ಪೇರು. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿಕದ ಮಂತ್ರಿ ದಿನೇಶ್ ಗುಂಡೂರಾವ್ ಗುರುಕಾರ್ಮ ವಹಿಸುವರೆಂದು ಬಂದಿರು. ಮಧ್ಯಾಹ್ನ 3 ಗಂಟೆಗೆ ಮುಗಿತಲಲೇಸು ಸಾಧಕ ವಾರ್ತಾ ಮಾಣಿಲೆಗೆ ಸಮ್ಮಾನದ ಮರ್ಯಾದೆ ಕಾರ್ಯಕ್ರಮ ನಡಪೆರ ಉಂಡು. ವಿಧಾನಸಭೆದ ಸಭಾ ಗುರುಕಾರ್ಯರು ಯುಟಿ ಖಾದರ್ ಸಮ್ಮಾನದ ಮರ್ಯಾದೆ ಮಲ್ಪೇರು. ಕುಡ್ಲ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ ಜಯರಾಜ್ ಅಮೀನ್ ಮುಗಿತಲ ಭಾಷಣ ಮಲ್ಪೇರು. ಜಿಲ್ಲೆದ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಬಿನ್ನೆರಾದ ಪಾಲ್ದೆತುನುವಿರು. ಸಂಘದ ಫೋಟೋಗ್ರಾಫರ್ ಸದಸ್ಯರು ಛಾಯಾಚಿತ್ರ ಪ್ರದರ್ಶನ ದಿವಂದಿರು. ಹಸಿರೇ ಉಸಿರು ಕಾರ್ಯಕ್ರಮದ ಲೆಕ್ಕೊಡು ವಾರ್ತಾ ಮಾಣಿಲೆಗೆ ದೈಕ್ಲೇನ ಪಟ್ಟುವಾಂದು ಶ್ರೀನಿವಾಸ ನಾಯಕ್ ಇಂದಾಜೆ ಪಂಡಿರು. ಪ್ರೆಸ್ ಕ್ಲಬ್ ಗುರುಕಾರ್ಯರು PB ಹರೀಶ್ ರೈ, ಸಂಘದ ಪಣವುದ ಗುರುಕಾರ್ಯರು ಪುಷ್ಪರಾಜ್, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಜಗನ್ನಾಥ ಶೆಟ್ಟಿ ಬಾಳ ಸುದ್ದಿಕೂಟುಡಿದ್ದೇರು. ಈ ಬಾರಿಯ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಮ್ಮೇಳನ ನವೆಂಬರ್ 23 ನಮ್ಮ 21ರಂದು ಮಂಗಳೂರಿನ ಕುದ್ಮು ರಂಗರಾವ್ ಪ್ರತಿಭವನ ನಮ್ಮ ಪುರಭವನದಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಪತ್ರಕರ್ತರ ಜಿಲ್ಲಾ ಸಮ್ಮೇಳನವನ್ನು ನಮ್ಮ ಜಿಲ್ಲೆಯ ಸಂಸದರಾಗಿರುವ ನಳಿನ್ ಕುಮಾರ್ ಕಟೀಲ್ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೆ ನಮ್ಮ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನ ನಮ್ಮ ರಾಜ್ಯದ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವ ಮತ್ತು ವಿಜಯವಾಣಿಯ ಬೆಂಗಳೂರು ಹಿರಿಯ ವರದಿಗಾರರಾಗಿರುವ ಶಿವಾನಂದ ತಗಡೂರು ಸರ್ ಅವರು ಈ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನ ವಹಿಸಲಿಕ್ಕಿದ್ದಾರೆ. ಹಾಗೆ ಸಮ್ಮೇಳನದ ಅಧ್ಯಕ್ಷತೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಆರೋಗ್ಯ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರು ವಹಿಸಿಕೊಡ್ಲಿಕ್ಕಿದ್ದಾರೆ. ಹಾಗೆ ನಾವು ಮಧ್ಯಾಹ್ನ ಮೇಲೆ ಒಂದು ಸಮಾರಂಭ ಮತ್ತು ಹಿರಿಯ ಸಾಧಕ ಪತ್ರಕರ್ತರಿಗೆ ಸನ್ಮಾನ ಕೂಡ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆವರೆಗೆ ನಡೆಯಲಿಕ್ಕಿದೆ. ಪುತ್ತೂರು ಒತ್ತು ವಿಭಾಗದ ಪೊಲೀಸರು ಡಿವೈಎಸ್ಪಿ ಆದ ಕರ್ತವ್ಯಡಿತನ ಡಾಕ್ಟರ್ ಗಾನಾ ಪಿ ಕುಮಾರ್ರೆನೆ ಲೋಕಾಯುಕ್ತಗೂ ವರ್ಗ ಮಲ್ತದು ಸರ್ಕಾರ ಆದೇಶ ಪಿದಾಡ್ಪಾದ. ಪುತ್ತೂರು ಒತ್ತು ವಿಭಾಗದ ಪೊಲೀಸ್ ಡಿವೈಎಸ್ಪಿ ಆದ ಕರ್ತವ್ಯಡಿತನ ಡಾಕ್ಟರ್ ಗಾನಾ ಪಿ ಕುಮಾರ್ರೆನೆ ಲೋಕಾಯುಕ್ತಗೂ ವರ್ಗ ಮಲ್ತದು ಸರ್ಕಾರ ಆದೇಶ ಪಿದಾಡ್ಪಾದ. ಈ ದುಂಬು 2 ವರ್ಷ ಡಿವೈಎಸ್ಪಿ ಆದ ಕರ್ತವ್ಯ ಮಲ್ತದನ ಗಾನಾ ಕುಮಾರ್ರೆನೆ ಸಿಐಡಿಗೆ ವರ್ಗ ಮಲ್ತದು ಇತ್ತಂಡೆ. ಐದು ಬುಕ್ಕ ಎಸ್ಪಿ ಆಫೀಸ್ದ DCRBದ ಡಿವೈಎಸ್ಪಿ ಆದ ಅಧಿಕಾರ ಕೊಡ್ದಿತ್ತೇರು. ಪುತ್ತೂರು ನಡತ್ನ ಬ್ಯಾನರ್ ಕೇಸ್ ಒಂಜಿಗೆ ಸಂಬಂಧಪಟ್ಟದು ಹಿಂದೂ ಸಂಘಟನೆ ಕಾರ್ಯಕರ್ತರ ಮಿತ್ತು ದೌರ್ಜನ್ಯ ನಡಪಾಯಿನ ಆರೋಪದ ಮಿತ್ತು ಪುತ್ತೂರದ ಅಪಗದ ಡಿವೈಎಸ್ಪಿ ಡಾಕ್ಟರ್ ವೀರಪ್ಪ ಹಿರೇಮಠ್ ಮೇರೆನು ಕಡ್ಡಾಯ ರಜೆಟ್ ಕಡಪುಡ್ದುನ ಪೊರ್ತುಡು ಪ್ರಭಾರ ಡಿವೈಎಸ್ಪಿ ಆದ ಡಾಕ್ಟರ್ ಗಾನಾ ಪಿ ಕುಮಾರ್ರೆಗೆ ಅಧಿಕಾರ ಕೊಡ್ದಿತ್ತಂಡು. ಐದು ಬುಕ್ಕ 6ನೇ ಡಿವೈಎಸ್ಪಿ ಆದ ದುಂಬಾರ್ತದಿರು. ಇತ್ತೆ 6ನೇ ಲೋಕಾಯುಕ್ತಗೂ ವರ್ಗ ಮಲ್ತದ ಆದೇಶ ಕೊಡ್ತಿರಂದು ತಿಳಿದು ಬೈದಂಡು. ಮೋನಪ್ಪ ಶೆಟ್ಟಿ ಎಕ್ಕಾರ ಬಿ ನಿರಂಜನ್ ಅನಿಲ್ ಲೋಬೋ ಬೊಕ್ಕ ಉಮೇಶ್ ಟಿ ಕರ್ಕೇರ ಇಂಚ ದಕ್ಷಿಣ ಕನ್ನಡ ಜಿಲ್ಲೆದ 4 ಸಹಕಾರ ರತ್ನ ಪ್ರಶಸ್ತಿ ಸಂದದ ನವೆಂಬರ್ 20 ವಿಜಯಪುರಟು ಸಹಕಾರ ಸಪ್ತಾಹ ಮುಗಿತಲೋಡು ಪ್ರಶಸ್ತಿ ಕೊರ್ಪೇರು. ಸಹಕಾರ ರಂಗೋಡಿ ಮಿತ್ತಮಟ್ಟದ ಸಹಕಾರ ರತ್ನ ಪ್ರಶಸ್ತಿಗೆ ದಕ್ಷಿಣ ಕನ್ನಡ ಜಿಲ್ಲೆದ 4 ಸಂದಿರು. ಬಜಪೆ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ದ ಗುರುಕಾರ್ಯರು ಮೋನಪ್ಪ ಶೆಟ್ಟಿ ಎಕ್ಕಾರ್, ತಣ್ಣೀರ್ ಪಂತ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಗುರುಕಾರ್ಯರು ಬಿ ನಿರಂಜನ್, ಮಂಗಳೂರು MCC ಬ್ಯಾಂಕ್ ಗುರುಕಾರ್ಯರು ಅನಿಲ್ ಲೋಬೋ ಬೊಕ ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರ ಸಂಘದ ಗುರುಕಾರ್ಯರು ಉಮೇಶ್ ಟಿ ಕರ್ಕೆರ ಮೆಕ್ಲು ಪ್ರಶಸ್ತಿ ಪಡೆಯರ ಉಳ್ಳಿರು. ನವೆಂಬರ್ 20 ವಿಜಯಪುರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಡಪನ 7ನೇ ಅಖಿಲ ಭಾರತ ಸಹಕಾರ ಸಪ್ತಾಹದ ಮುಗಿತಲಲಿಸಿಡು ಪ್ರಶಸ್ತಿನ ಕೊರ್ದು ಮರ್ಯಾದೆ ಮಲ್ಪುವೆ. ಇಡಗಿನಿತ ನಮ್ಮ ಕುಡ್ಲಾದಳು ವಾರ್ತೆಯಲ್ಲಿ ಮುಗಿಡು ಸೋಲ್ಮೇಲೆ.